ಅದು ಪೊಡವಿಗೊಡೆಯನಪುರು. ಅಲ್ಲಿ ಸಾವಿರಾರು ಭಕ್ತರು ದೂರದ ಊರಿನಿಂದ ಬರುತ್ತಾರೆ. ಸದಾ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾದ ಉಡುಪಿಯ ಕೃಷ್ಣಮಠ ಈ ಬಾರಿ ನಾಮಫಲಕದ ವಿಚಾರದಲ್ಲಿ ಸುದ್ದಿಯಾಗ್ತಾ ಇದೆ. ಕೃಷ್ಣಮಠದ ಮುಖ್ಯ ದ್ವಾರದಲ್ಲಿ ಕನ್ನಡ ಮಾಯವಾಗಿರುವುದು ಕನ್ನಡಾಭಿಮಾನಿಗಳ ಹಾಗೂ ಕೃಷ್ಣ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃಷ್ಣಮಠ ಅಂದ್ರೆ ಅದು ಉಡುಪಿಗೆ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಫೇಮಸ್. ಇಲ್ಲಿನ ಸಾಂಸ್ಕೃತಿಕ ಧಾರ್ಮಿಕ ಲೋಕಕ್ಕೆ ಮಾರು ಹೋಗಿ ಅದೆಷ್ಟೋ ಭಕ್ತರು ಕೃಷ್ಣನ ದರ್ಶನ ಪಡೆದೇ ಹೋಗ್ತಾರೆ. ಇಲ್ಲಿನ ನಾಡಹಬ್ಬ ಪರ್ಯಾಯೋತ್ಸವ ಪ್ರತಿ 2 ವರ್ಷಕ್ಕೊಮ್ಮೆ ಕೃಷ್ಣ ಪೂಜೆ ಕೈಗೊಳ್ಳಲು ಅಷ್ಟ ಮಠಾಧೀಶರ ನಡುವೆ ಅಧಿಕಾರ ಹಸ್ತಾಂತರ ನಡೆಯುತ್ತದೆ. ಹೀಗೆ ಅಧಿಕಾರವನ್ನ ಹಿಡಿದ ಮಠಾಧಿಪತಿಗಳು ಮಠಕ್ಕೆ ಪೂರಕವಾದ ಅಭಿವೃದ್ಧಿ ಮಾಡ್ತಾರೆ. ಅದರಂತೆ ಅದಮಾರು ಮಠಾಧೀಶರು ಸಹ ಕೆಲವೊಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಆದರೆ ನಾಮಫಲಕದಲ್ಲಿ ಕನ್ನಡ ಮಾಯವಾಗಿರುವ ವಿಚಾರ ಮಾತ್ರ ಈಗ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಕೃಷ್ಣಮಠದ ಮುಖ್ಯ ನಾಮಫಲಕದಲ್ಲಿ ಕನ್ನಡ ಮಾಯವಾದ ಬಗ್ಗೆ ಆಕ್ರೋಶ ವ್ಯಕ್ತವಾಗಿದೆ. ಮೊದಲು ಇದ್ದ ನಾಮಫಲಕದಲ್ಲಿ ಕನ್ನಡ ಭಾಷೆಯ ಬರವಣಿಗೆ ಇತ್ತು. ಆದರೆ ನವೀಕರಣಗೊಂಡ ನಾಮಫಲಕದಲ್ಲಿ ಕನ್ನಡ ಮಾಯವಾಗಿದ್ದು ಇದು ಕನ್ನಡಾಭಿಮಾನಿಗಳು ಹಾಗೂ ಕೃಷ್ಣ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಳು ಇಲ್ಲಿನ ಆಡುಭಾಷೆ ಎಂಬುದು ನಿಜ. ಆದರೆ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಎಂಬುದನ್ನು ಸರ್ಕಾರವೇ ಸ್ಪಷ್ಟಪಡಿಸಿದೆ. ಕನ್ನಡದಲ್ಲಿ ಬರೆದ ಬಳಿಕ ತುಳು ಸಂಸ್ಕೃತದಲ್ಲಿ ಬರೆಯಲೆ, ಆದರೆ ಕನ್ನಡವನ್ನ ಮಾಯ ಮಾಡುವುದು ಅಪರಾಧ. ಪರ್ಯಾಯ ಅದಮಾರು ಮಠಕ್ಕೆ ಯಾರು ಈ ಐಡಿಯಾ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮಠ ಮಾನ್ಯಗಳು ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕೇ ಹೊರತು ಇಂತಹ ಬೆಳವಣಿಗೆಗಳಿಗೆ ಅವಕಾಶ ನೀಡಬಾರದು ಎಂದು ಕೃಷ್ಣ ಭಕ್ತ ಸಾಮಾಜಿಕ ಮುಂದಾಳು ವಾಸುದೇವ ಭಟ್ ಹೇಳಿದ್ದಾರೆ. ಇವತ್ತು ಒಂದು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿ ಇರುವವರೇ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದಂತಹ ಇಂದು ಹೇಳಿಕೆಗಳನ್ನ, ಇಂತಹ ಬೆಳವಣಿಗೆಗಳನ್ನ ಅಥವಾ ಪ್ರತ್ಯೇಕತೆಯ ಧ್ವನಿಗೆ ಆಸ್ಪದವನ್ನು ಕೊಡುವಂತಹ ಕೆಲಸ ಮಾಡಿದ್ರೆ ಇದರಿಂದ ಸಮಾಜದಲ್ಲಿ ಅನಗತ್ಯವಾದಂತಹ ಬೆಳವಣಿಗೆಗಳು ಉದ್ಭವಿಸುತ್ತದೆ. ಈ ಬಗ್ಗೆ ಎಲ್ಲರೂ ಎಚ್ಚರವನ್ನು ವಹಿಸಬೇಕು. ಇತ್ತ ನಾಮಫಲಕದಲ್ಲಿ ಕನ್ನಡ ಮಾಯವಾಗಿರೋ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಆಕ್ಷೇಪ ವ್ಯಕ್ತಪಡಿಸಿದೆ. ಹೊಸ ಫಲಕದಲ್ಲಿ ತುಳು ಹಾಗೂ ಸಂಸ್ಕೃತದಲ್ಲಿ ಬರಹ ಇದೆ, ಆದರೆ ಕನ್ನಡ ಭಾಷೆ ಯಾಕಿಲ್ಲ ಅಂತ ಪ್ರಶ್ನಿಸಿದ. ಇದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುತ್ತದೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಹೇಳಿಕೆ ನೀಡಿದ್ದಾರೆ. ಕೃಷ್ಣಮಠದ ಬೋರ್ಡ್ ಬದಲಾಯಿಸಿರುವುದು ತುಂಬಾ ಬೇಸರದ ಸಂಗತಿ. ಒಂದು ಧಾರ್ಮಿಕ ಸಂಸ್ಥೆ ಅಂದ್ರೆ ಸಮಾಜಕ್ಕೆ ಬುದ್ಧಿ ಹೇಳುವ ಸಂಸ್ಥೆ. ಕೃಷ್ಣಮಠದಲ್ಲಿ ಕನ್ನಡವೇ ಕಾಣೆಯಾಗಿದೆ. ಇಷ್ಟರವರೆಗೆ ಕೃಷ್ಣಮಠ ಎಂದು ಕನ್ನಡದಲ್ಲಿ ಬರೆಯಲಾಗಿತ್ತು. ಈಗ ಆ ಫಲಕ ತೆಗೆದು ತುಳುವಿನಲ್ಲಿ ಬರೆಯಲಾಗಿದೆ. ತುಳು ನಮ್ಮ ಸೋದರ ಭಾಷೆ, ಒಪ್ಪಿಕೊಳ್ಳುತ್ತೇವೆ. ನಾಮಫಲಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನೀಡಬೇಕು. ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ತೀವ್ರವಾಗಿ ಖಂಡಿಸುತ್ತದೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಯಾವ ಭಾಷೆ, ಈಗ ತುಳು ಒಂದು ಸೋದರ ಭಾಷೆನೇ, ನಾವು ಒಪ್ಪಿಕೊಳ್ತೀನಿ. ಆದರೆ ನಾಮಫಲಕವನ್ನ ಕರ್ನಾಟಕದಲ್ಲಿ ಬರೆಯುವ ಸಂದರ್ಭದಲ್ಲಿ ಮೊದಲು ಕನ್ನಡಕ್ಕೆ ಆದ್ಯತೆ, ಆ ನಂತರ ಇತರ ಭಾಷೆಗಳಿಗೆ. ಈಗ ಏನ್ ಮಾಡಿದ್ದಾರೆ, ಕನ್ನಡವನ್ನೇ ತೆಗೆದಿದ್ದಾರೆ. ಇದು ಕಾನೂನಿನ ಒಂದು ಸ್ಪಷ್ಟವಾದ ಉಲ್ಲಂಘನೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಬಗ್ಗೆ ನಮ್ಮ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಆ ನಂತರ ನಾವು ಕಾರ್ಯಪ್ರವೃತ್ತರಾಗ್ತೇವೆ. ನಾಮಫಲಕ ವಿವಾದ ಕಾವೇರುತ್ತಿದ್ದಂತೆಯೇ ಕೃಷ್ಣಮಠ ಎಚ್ಚೆತ್ತುಕೊಂಡಿದೆ. ಉಡುಪಿ ಕೃಷ್ಣಮಠವನ್ನ ಪುನಶ್ಚೇತನಗೊಳಿಸಲಾಗುತ್ತದೆ. ಪುನಶ್ಚೇತನ ಸಂದರ್ಭ ಪ್ಲಾಸ್ಟಿಕ್ ಬೋರ್ಡ್ ತೆಗೆಯಲಾಗಿದೆ. ಮರದಲ್ಲಿ ತಯಾರಿಸಿ ಬೋರ್ಡ್ ಅಳವಡಿಸುವ ಯೋಜನೆಯಿದೆ. ದ್ವಾರದ ಮೇಲ್ಭಾಗದಲ್ಲಿ ಕನ್ನಡ ಬೋರ್ಡ್ ಅಳವಡಿಸುತ್ತೇವೆ. ಕೆಳಭಾಗದಲ್ಲಿರುವ ಸಂಸ್ಕೃತ ತುಳುವಿನಲ್ಲಿ ಬೋರ್ಡ್ ಅಳವಡಿಸಲಾಗುವುದು. ಈ ಬಗ್ಗೆ ಪರ್ಯಾಯ ಅದಮಾರು ಮಠಾಧೀಶರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೋರ್ಡ್ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲು ಲಕ್ಷ ದೀಪೋತ್ಸವ ಬಂದಿದೆ. ಕನ್ನಡ ಬೋರ್ಡ್ ಇನ್ನಷ್ಟೇ ತಯಾರು ಆಗಬೇಕಿದೆ. ಸಂಸ್ಕೃತ ಮತ್ತು ತುಳುವಿನ ಬೋರ್ಡ್ ಮೊದಲೇ ಸಿದ್ಧವಾಗಿರುವ ಕಾರಣ ಅದನ್ನ ಅಳವಡಿಸಲಾಗಿದೆ. ತುಳುವಿಗೆ ಮಾನ್ಯತೆ ಕೊಡುವ ಉದ್ದೇಶದಿಂದ ಈ ಬೋರ್ಡ್ ಅಳವಡಿಸಲಾಗಿದೆ. ಕನ್ನಡ ಬೋರ್ಡ್ ಸಿದ್ಧವಾದ ಕೂಡಲೇ ಅದನ್ನ ಮೇಲ್ಭಾಗದಲ್ಲಿ ಅಳವಡಿಸುತ್ತೇವೆ ಅಂತ ಕೃಷ್ಣಮಠದ ಪುನಶ್ಚೇತನಗೊಳಿಸಿದ ಕಲಾವಿದ ಪುರುಷೋತ್ತಮ ಅಡ್ವೆ ಹಾಗೂ ಪರ್ಯಾಯ ಮಠಾಧೀಶರು ಹೇಳಿಕೆ ನೀಡಿದ್ದಾರೆ.
ಈ ಮಠದ ಪುನಶ್ಚೇತನ ಸಂದರ್ಭದಲ್ಲಿ ಪರ್ಯಾಯ ಶ್ರೀಗಳ ಇಚ್ಛೆಯಂತೆ ಆದಷ್ಟು ಪ್ಲಾಸ್ಟಿಕ್ನ ಬಳಕೆ ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ಬೇರೆ ಪುನಶ್ಚೇತನ ಕಾರ್ಯಕ್ರಮದ ಜೊತೆ ಪ್ಲಾಸ್ಟಿಕ್ನಲ್ಲಿದ್ದ ಕೃಷ್ಣ ಮಠದ ಬೋರ್ಡನ್ನು ಕೂಡ ಬದಲಾಯಿಸುವ ಪ್ರಕ್ರಿಯೆ ನಡೆಯುತ್ತಿತ್ತು. ಅದರ ಪ್ಲಾಸ್ಟಿಕ್ನ ಬದಲಿಗೆ ಮರದ ಹಲಿಗೆಯನ್ನು ಬಳಸುವ ಸಂದರ್ಭದಲ್ಲಿ ಶ್ರೀಗಳು 3 ಬೋರ್ಡನ್ನು ಮಾಡಲಿಕ್ಕೆ ಹೇಳಿದರು. ಆದರೆ ಏನಾಯಿತು, ಈ ಲಕ್ಷದೀಪದ ಕೆಲಸದ ಒತ್ತಡದಿಂದಾಗಿ ಕಾರ್ಪೆಂಟರ್ 1 ಬೋರ್ಡ್ ರೆಡಿ ಮಾಡಿದ ಕಾರಣ ಅದು ಬೋರ್ಡ್ ದೊಡ್ಡದಿತ್ತು. ಅದರಲ್ಲಿ ತುಳು ಮತ್ತು ಸಂಸ್ಕೃತ ಭಾಷೆನೇ. ತುಳು ಯಾಕೆ ಬರೆದ್ರು ಅಂತ ಹೇಳಿದ್ರೆ, ತುಳು ಈಗ ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದೆ. ಹಾಗಾಗಿ ತುಳು ಲಿಪಿನ ಪರಿಚಯ ಆಗಬೇಕು. ಯಾಕೆಂದರೆ ಅಷ್ಟಮಠಗಳಲ್ಲಿರುವ ಹೆಚ್ಚಿನ ಈ ಗ್ರಂಥಿ ಲಿಪಿಗಳೆಲ್ಲ ತುಳು ಇದ್ದ ಕಾರಣ ಅದನ್ನು ಉಳಿಸಿ ಬೆಳೆಸಬೇಕು, ತುಳುಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕೆಂದು ತುಳು ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆದು ಕನ್ನಡವನ್ನು ಮೊದಲ ಇದರಲ್ಲಿ ಅಳವಡಿಸಲಿಕ್ಕೆ ಹೇಳಿದ್ದಾರೆ, ಮುಂದೆ ಬರುವುದಿಲ್ಲ. ಯಾಕಂದರೆ ಅದರಿಂದ ವಾಸ್ತು ಇದಕ್ಕೂ ತೊಂದರೆ ಆಗಬಾರ್ದಂತ ಆವಾಗ ಈ ಬೋರ್ಡನ್ನು ಇಲ್ಲಿ ಹಾಕಿ ಕನ್ನಡದ ಬೋರ್ಡ್ ಮೊದಲೇ ಇರುವ ಹಾಗೆ ಶ್ರೀಗಳು ಹೇಳಿದರು. ಆದರೆ ನಾವು ತಯಾರು ಮಾಡುವ ಸಂದರ್ಭದಲ್ಲಿ ಲಕ್ಷದೀಪದಲ್ಲಿ ಮೊದಲ ಬೋರ್ಡನ್ನು ಅಳವಡಿಸಿದ್ದು, ಇನ್ನೊಂದು ಬೋರ್ಡನ್ನು ಅಳವಡಿಸುವ ಪ್ರಕ್ರಿಯೆ ಈಗಾಗಲೇ ನಡೆಯಬೇಕಷ್ಟೇ. ಕನ್ನಡ ಒಟ್ಟಿನಲ್ಲಿ ಕನ್ನಡ ನಾಮಫಲಕ ಕೃಷ್ಣ ಮಠದ ಮುಖ್ಯ ದ್ವಾರದಲ್ಲಿ ಕಾಣೆಯಾಗಿರುವುದು ಕನ್ನಡಾಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ. ತಕ್ಷಣ ಕನ್ನಡ ನಾಮಫಲಕ ಅಳವಡಿಸಲು ಕೃಷ್ಣ ಮಠ ಮುಂದಾಗಿದೆ. ಈ ಮೂಲಕ ಈ ವಿವಾದಕ್ಕೆ ತೆರೆ ಇಳಿಯಲು ಪ್ರಯತ್ನಿಸಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.